ಪ್ರಾಣಿಗಳೆಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಬೆಕ್ಕು, ನಾಯಿಗಳಂತಹ ಪ್ರಾಣಿ ಪ್ರಿಯರು ನಮ್ಮ ಸುತ್ತಮುತ್ತಲೂ ಹಲವಾರು ಮಂದಿ ಇದ್ದಾರೆ. ಅಂತಹ ಪ್ರಾಣಿ ಪ್ರಿಯರಿಗೆ ಇಲ್ಲೊಂದು ಸುವರ್ಣ ಅವಕಾಶವಿದೆ. ಅದು ಏನು ಅಂತೀರಾ? ನೀವೇ ನೋಡಿ. ಹೌದು, ನಮ್ಮ ಜೀವನದಲ್ಲಿ ಪ್ರಾಣಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮನುಷ್ಯರಿಗಿಂತ ಹೆಚ್ಚು ನಿಯತ್ತು ಹೊಂದಿರುವುದು ಪ್ರಾಣಿಗಳೇ. ಅಂತಹ ದೇಸಿ ನಾಯಿಗಳು ಹಾಗೂ ಬೆಕ್ಕಿನ ಮರಿಗಳನ್ನ ನಿಮ್ಮದಾಗಿಸಿಕೊಳ್ಳಲು ಮಂಗಳೂರಿನವರಿಗೆ ಒಂದು ವಿಶೇಷ ಅವಕಾಶವಿದೆ. ಮಂಗಳೂರಿನ ಶಕ್ತಿನಗರದ ಎನಿಮಲ್ ಕೇರ್ ಟ್ರಸ್ಟ್ ವತಿಯಿಂದ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನ ದತ್ತು ಕೊಡುವ ಶಿಬಿರವು ನಡೆಯಲಿದೆ. ಆಗಸ್ಟ್ 19ರಂದು ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಉರ್ವಾದ ಮಾರಿಗುಡಿ ದೇವಸ್ಥಾನದ ಎದುರಿನ ಸಾರ್ವಜನಿಕ ಬಯಲು ರಂಗಮಂದಿರದಲ್ಲಿ ಸುಮಾರು 25 ನಾಯಿ ಮತ್ತು 15 ಬೆಕ್ಕಿನ ತಳಿಗಳನ್ನ ದತ್ತು ಸ್ವೀಕಾರ ಮಾಡಬಹುದು. ಕಳೆದ ವರ್ಷದಲ್ಲಿ ಎನಿಮಲ್ ಕೇರ್ ಟ್ರಸ್ಟ್ ಸಂಸ್ಥೆಯು ಪ್ರಾಣಿ ಪೋಷಕರಿಂದ ಇಂತಹ ಮೆಚ್ಚುಗೆಯನ್ನ ಪಡೆಯುತ್ತಿದೆ. ಇದರಿಂದ ಉತ್ತೇಜಿತರಾಗಿ ನಿವಾಸವಿಲ್ಲದ ಭಾರತೀಯ ತಳಿ ನಾಯಿಗಳು ಮತ್ತು ಬೆಕ್ಕಿನ ಮರಿಗಳನ್ನ ಪ್ರೀತಿಯ ಶಾಶ್ವತ ಮನೆಗಳನ್ನ ಕಂಡುಹಿಡಿಯಲು ಎನಿಮಲ್ ಕೇರ್ ಟ್ರಸ್ಟ್ ಸಂಸ್ಥೆಯು ಆಗಾಗ್ಗೆ ದತ್ತು ಶಿಬಿರಗಳನ್ನ ನಡೆಸುತ್ತಿದೆ. ದಾರಿ ತಪ್ಪಿದ, ಕಾಯಿಲೆಗೆ ಒಳಗಾದ ಮತ್ತು ತೊರೆದ ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಆಶ್ರಯ ಒದಗಿಸಲು 2000 ಇಸವಿಯಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿತು. ದೇಶೀಯ ತಳಿಗಳನ್ನ ನಿರ್ಲಕ್ಷಿಸುವುದು ಮತ್ತು ದಾರಿಯಲ್ಲಿ ಬಿಟ್ಟು ಬಿಡುವುದು ಹೆಚ್ಚಾಗಿರುವಾಗ ಅನಿಮಲ್ ಕೇರ್ ಟ್ರಸ್ಟ್ನವರು ಈ ಪ್ರಾಣಿಗಳಿಗೆ ಪ್ರೀತಿಯಿಂದ ನೋಡಿಕೊಳ್ಳುವ ಮನೆಗಳನ್ನ ಹುಡುಕುವ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಇನ್ನು ಈ ಶಿಬಿರದಲ್ಲಿ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನ ದತ್ತು ತೆಗೆದುಕೊಳ್ಳಲು 200 ರೂಪಾಯಿ ಶುಲ್ಕವನ್ನ ಸಂಗ್ರಹಿಸಲಾಗುತ್ತದೆ. ಇದರಲ್ಲಿ ರೇಬೀಸ್ ತಡೆಯುವ ಲಸಿಕೆಯ ಶುಲ್ಕ ಸೇರಿದೆ. ದತ್ತು ತೆಗೆದುಕೊಳ್ಳುವವರ ವಿಳಾಸದ ನಕಲನ್ನ ನೀಡಬೇಕು. ಅನಿಮಲ್ ಕೇರ್ ಟ್ರಸ್ಟ್ನವರು ನೀವು ಅವರಿಂದ ದತ್ತು ತೆಗೆದುಕೊಂಡ ಪ್ರಾಣಿಯ ಯೋಗಕ್ಷೇಮದ ಬಗ್ಗೆ ಹಾಗೂ ಅದಕ್ಕೆ ಸಂತಾನವಾಗದಂತೆ ಚಿಕಿತ್ಸೆ ಮಾಡಿಸುವುದರ ಬಗ್ಗೆ ಸಂಪರ್ಕವನ್ನಿಟ್ಟುಕೊಳ್ಳುತ್ತಾರೆ. ನ್ಯೂಸ್ ಬ್ಯೂರೋ, V4 News 24/7 ಮಂಗಳೂರು.